ಕ್ಯಾಬಲ್ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ 2 ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ? ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಕುಡ್ಲದಕ್ಲೆ ತಯಾರ್ ಮಲ್ತಿನ ಸಿಂಪ್ಲಿಫನ್ ಮೀಡಿಯಾ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಬ್ಯಾನರ್ಡ್ ತಯಾರಾಯಿನ ವಿಲೋಕ್ ಶೆಟ್ಟಿ ನಿರ್ದೇಶನ ಮಲ್ತಿನ ಚೇಸ್ ಕನ್ನಡ ಸಿನಿಮಾ ಗುರುವಾರ ಬಿಡುಗಡೆಯಾತಂಡು. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರ್ಬೇಕು. ಯಾರ್ಯವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ನಿನ್ನ ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ. ವಿಶ್ವ ಹಿಂದೂ ಪರಿಷತ್ ಪ್ರಮುಖರು ಪ್ರೊಫೆಸರ್ ಎಂಬಿ ಪುರಾಣಿಕ್ ತುಡರ್ ಬೆಳಗಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಕುಡ್ಡದಕ್ಲು ತಯಾರ್ ಮಲ್ತಿನ ಕನ್ನಡ ಸಿನಿಮಾ ಯಶಸ್ವಿಯಾವಡು ಮಾತೆರ್ಲ ಪ್ರೋತ್ಸಾಹ ಕೊರ್ಲೆ ಪಣದು ಪ್ರೊಫೆಸರ್ ಎಂಬಿ ಪುರಾಣಿಕ್ ಎಡಬೈಕೆರು. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈ 3 ಜನ ಯುವಕರು ಮತ್ತು ಇದರ ನಿರ್ದೇಶಕರು ಅವರ 3 ಜನರನ್ನು ನಾನು ಹತ್ತಿರದಿಂದ ನೋಡಬಲ್ಲೆ. ಅತ್ಯಂತ ಪ್ರಾಮಾಣಿಕತೆಯಿಂದ ತಾವು ಸಂಪಾದಿಸಿದಂತಹ ಬಿಳಿ ಹಣದಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಉಳಿದವರು ಮಾಡುವುದಿಲ್ಲ ಅಂತ ಹೇಳೋದಲ್ಲ. ನಾನು ನಮ್ಮ ಕದ್ರಿ ಮಂಜುನಾಥ ಸ್ವಾಮಿಯಲ್ಲಿ, ಮಂಗಳಾದೇವಿಯಲ್ಲಿ ಮತ್ತು ಶರವು ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡುವುದು ಇದು ಯಶಸ್ವಿ ಆಗಲಿ. ಇವತ್ತು ಈ ಪ್ರದರ್ಶನಕ್ಕೆ ಬಂದಂಥ ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ಅತ್ಯಂತ ಪ್ರಮುಖವಾದಂಥ ವ್ಯಕ್ತಿಗಳು. ನಿಮ್ಮ ಮೂಲಕ 1,000 ಜನ ಪ್ರೇಕ್ಷಕರು ನಮಗೆ ಸಿಗುವಂತೆ ಆಗಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡಿ ಈ ಚಿತ್ರಕ್ಕೆ ಸಂಪೂರ್ಣ ಯಶಸ್ಸಾಗಲಿ. ಇನ್ನು 2 ವರ್ಷಗಳಲ್ಲಿ ಮತ್ತೊಂದು ಸಿನಿಮಾವನ್ನು ತಯಾರು ಮಾಡಲಿಕ್ಕೆ, ಒಳ್ಳೆಯ ಸಿನಿಮಾವನ್ನು ತಯಾರು ಮಾಡಲಿಕ್ಕೆ ಅವರಿಗೆ ಉತ್ತೇಜನ ಸಿಗಲಿ ಅಂತೇಳಿ ಪ್ರಾರ್ಥಿಸಿ ನಾನು ಎಲ್ರಿಗೂ ವಂದಿಸಿ ಮಾತಿನಿಂದ ವಿರಮಿಸ್ತೇನೆ. ಕಾರ್ಯಕ್ರಮದ ಮಲ್ಲಬಿನ್ಯನಾದ ಪಾಲ್ಪಡೆಯಿನ ಸುರತ್ಕಲ್ ಶಾಸಕರು ಭರತ್ರಾಜ್ ಶೆಟ್ಟಿ ತುಳುತಕ್ಲು ತುಳು ಸಿನಿಮಾಡು ದಿಂಜ ತೊಡಗಿಸಾವುಂದುಲ್ಲೇರು. ಕನ್ನಡ ಚಿತ್ರರಂಗಡ್ಲ ಬುಲೆವಡ್ ಚೇಸ್ ಪುದರೆ ಕುತೂಹಲನು ಮೂಡಿಸಾವುಂಡು. ಯಶಸ್ವಿ ಆವಡ ಪಂಡದ ಹಾರೈಸಿರು. ವಿಲೋಕ್ ಶೆಟ್ಟರ ನಿರ್ದೇಶನದಲ್ಲಿ ಮನೋಹರ್ ಸುವರ್ಣ, ಪ್ರದೀಪ್ ಶೆಟ್ಟಿ, ಪ್ರಶಾಂತ್ ಶೆಟ್ಟರ ಒಂದು ನಿರ್ಮಾಪಣೆ ಮಾಡುತ್ತಿರುವಂಥ ಈ 4 ಜನರು ಸಹ ಮೊದಲ ಬಾರಿ ಈ ಸಿನಿಮಾನ ತಯಾರಿಸಿರ್ತಾರೆ. ಬಹುಶಃ ತುಳುನಾಡಿನಲ್ಲಿ ತುಳು ಸಿನಿಮಾಗಳನ್ನು ನಾವು ಬಹಳಷ್ಟು ನೋಡಿದ್ದೇವೆ. ಎಷ್ಟು ಮಟ್ಟಿಗೆ ತುಳು ಸಿನಿಮಾದ ಸ್ಟ್ಯಾಂಡರ್ಡ್ ಹೋಗಿದೆ ಅಂತ ಹೇಳಿದ್ರೆ, ಎಷ್ಟೋ ಕನ್ನಡ ಬಿಗ್ ಬಜೆಟ್ ಕನ್ನಡ ಸಿನಿಮಾಗಳಿಗಿಂತ ಅತಿ ಉತ್ತಮವಾದ ತುಳು ಪಿಕ್ಚರ್ ಮಾಡುವಂಥ ಒಂದು ಕಲಾಕಾರರು, ನಿರ್ದೇಶಕರು ಈ ತುಳು ಮಣ್ಣಿನಲ್ಲಿ ಹುಟ್ಟಿದ್ದಾರೆ ಅಂತ ತಪ್ಪಾಗಲಿಕ್ಕಿಲ್ಲ. ಅದೇ ಈ ತುಳು ಮಣ್ಣಿನ ನಮ್ಮ ಸ್ನೇಹಿತರು, ನಮ್ಮ ಸೋದರರು ಕನ್ನಡ ಚಿತ್ರರಂಗದಲ್ಲಿ ಸಹ ಮಂಗಳೂರಿನವರೆಲ್ಲ, ನಮಗೆಲ್ಲ ಮಂಗಳೂರಿನವರೇ ಸೇರಿಕೊಂಡು ಒಳ್ಳೆ ಉತ್ತಮವಾದ ಒಂದು ಸಿನಿಮಾವನ್ನು ನಮ್ಮ ಪರದೆಗೆ ಇಳಿಸಿದ್ದಾರೆ. ಬಹುಶಃ ಇದರಲ್ಲಿ ಕಥೆಯನ್ನು ಕೇಳ್ತಿದ್ದೆ ನಾನು, ನೀವು ಸಹ ಎಲ್ಲ ನೋಡಬೇಕು. ಬಹುಶಃ ಪ್ರತಿ ಸೀನಲ್ಲಿ ಸಹ ಕುತೂಹಲಕಾರಿಯಾದಂಥ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಚೇಸ್ ಇನ್ ದ ಡಾರ್ಕ್ ಅನ್ನುವಂಥ ಹೆಸರಲ್ಲೇ ಗೊತ್ತಾಗ್ತದೆ. ಬಹುಶಃ ಕೋವಿಡ್ನ ಸಮಸ್ಯೆಯಲ್ಲಿ ನಾವು ಏನು ಸಮಸ್ಯೆಗಳನ್ನು ಎದುರಿಸಿದ್ದೇವೆ, ಅದನ್ನು ಹೇಗೆ ಮೆಟ್ಟಿ ನಿಂತಿದ್ದೇವೆ, ಅದು ಸಮಾಜಕ್ಕೆ ಯಾವ ರೀತಿಯ ಎಫೆಕ್ಟನ್ನು ಮಾಡಿದೆ, ಈ ರೀತಿಯ ವಿಷಯಗಳನ್ನು ತೆಗೆದುಕೊಂಡು ಮಾಡ್ತಿರುವಂಥ ಒಂದು ಒಳ್ಳೆಯ ಚಿತ್ರ. ಅದರೊಂದಿಗೆ ನಮ್ಮ ಸ್ಥಳೀಯ ಕಲಾವಿದರು, ನಮ್ಮ ತುಳು ರಂಗದ ಹಲವಾರು ಕಲಾವಿದರು ಭಾಳ ಒಳ್ಳೆಯ ರೀತಿಯ ಆ್ಯಕ್ಟಿಂಗನ್ನು, ಎಲ್ಲ ರೀತಿಯ ಟೆಕ್ನಿಕಲ್ಸ್ ಎಲ್ಲ ಟೆಕ್ನಿಷಿಯನ್ಸ್ ಸ್ಟೇಟ್ ಲೆವೆಲ್ ಅವಾರ್ಡ್ ವಿನ್ನರ್ಸ್ ಟೆಕ್ನಿಷಿಯನ್ಸ್ ಇದ್ದಾರೆ. ಒಳ್ಳೆಯ ಸ್ಟ್ಯಾಂಡರ್ಡ್ ಇರುವಂಥ ಪಿಕ್ಚರನ್ನು ತಯಾರಿಸಿ ಮಾಡಿದ್ದಾರೆ. ಅವರಿಗೆಲ್ಲರೂ ಸಹ ನಾವು ಶುಭವನ್ನು ಕೋರಬೇಕು. ಬಹಳಷ್ಟು ದಿನ, 100 ದಿನ ಈ ಸಿನಿಮಾ ಓಡಲಿ ಅನ್ನುವಂಥ ಹಾರೈಕೆಯೊಂದಿಗೆ ಮಾಜಿ ಸಚಿವರು ಪ್ರಮೋದ್ ಮಧ್ವರಾಜ್,
ಕುಡ್ಲ ದಕ್ಷಿಣ ಶಾಸಕರು ವೇದವ್ಯಾಸ್ ಕಾಮತ್, ತುಳುವ ಬೊಳ್ಳಿ ದೇವದಾಸ್ ಕಾಪಿಕಾಡ್, ತುಳು ಅಕಾಡೆಮಿ ಅಧ್ಯಕ್ಷರು ದಯಾನಂದ್ ಕತ್ತಲ್ ಸರ್, ಚೇಸ್ ಕನ್ನಡ ಸಿನಿಮಾಗ ಸಿನಿಮಾ ತಂಡಗ ಶುಭ ಹಾರೈಸಿರು. ಕನ್ನಡ ಸಿನಿಮಾ ತುಳುನಾಡಿನವರು ನಿರ್ಮಿಸಿ ನಿರ್ದೇಶಿಸಿ ಇವತ್ತು ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ಕೇವಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಇರುವಂಥ ಕನ್ನಡಿಗರು ಇದರ ವೀಕ್ಷಕರಾಗಿ ಇದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದಾಗಲಿ, ಅತ್ಯಂತ ಯಶಸ್ಸನ್ನು ಇದು ಪಡೆಯುವಂತಾಗಲಿ ಸಿನಿಮಾ ಇರ್ತಕ್ಕಂಥ ಶುಭ ಹಾರೈಕೆಯನ್ನು ಮಾಡಿ ಇದರ ಹಿಂದೆ ದುಡಿದಂಥ ಎಲ್ರಿಗೂ ನನ್ನ ಶುಭಾಶಯವನ್ನು ತಿಳಿಸಿ ಎಲ್ರಿಗೂ ಶುಭ ಕಾಮನೆಗಳನ್ನು. ತುಳುನಾಡದ ಏನು ಸಿನಿಮಾ ಮಂತ್ರಲ್ಲ ಅವು ನಮ್ಮ ಸಿನಿಮಾ ಪ್ರತಿಯವರಿಲ್ಲ ಇಲ್ಲ ಜತದ ಬರ್ತದೆ ಈ ಸಿನಿಮಾ ತೂಲೆ ಕೂಡವರ ಸಿನಿಮಾ ಮಲ್ಪೆರೆ ಒಂಜಿ ಟಾನಿಕ್ ಕೊರಲೆ ಒಂಜಿ ಉತ್ತೇಜನ ಕೊರಲೇನೆ ಅನ್ಕೊಂಡು ಜನಕುಂಡ ಈ ಸಿನಿಮಾ ಟ್ರೈಲರ್ ತೂನಾಗ ಭಾರಿ ಬಂಗೋಡು ಭಾರಿ ಮುತುವರ್ಜಿದೆ ತಂದು ಈ ಸಿನಿಮಾ ಮಲ್ದೇರು ತ್ರಿಲೋಕ್ಷಕಿ ಎಲ್ಲೇ ಪ್ರಾಯಡು ಈ ನಿರ್ದೇಶನ ಮಲ್ದೇರು ಅಂಚಿನ ನಿರ್ಮಾಪಕರೆಲ್ಲ ನೆಕ್ ಬೋಡಾಯಿನ ಹೆಂಚಿನ ವ್ಯವಸ್ಥೆಯನ್ನು ಪೂರ ಮಲ್ದೇರು ಆ ಸಿನಿಮಾದ ಫ್ರೇಮ್ ಟು ಫ್ರೇಮ್ ತೂನಾಗ ಟ್ರೈಲರ್ ತೂನಾಗ ಈ ಸಿನಿಮಾ ಒಂದು ಅದ್ಭುತವಾದ 3 ಬೈಲಿ ಇನ್ನು ತೂಯಿನ ಪ್ರತಿಯೊಂದು ಪ್ರೀಮಿಯರ್ ಶೋ ತೂಯಿನಾಗೆಲ್ಲ ಇಲ್ಲಿ ನಡ್ಬೋದು ಪಲ್ಲೆ ತಿಕ್ಕಿನಾಗಲೇ ಪೂರ ಪಲ್ಲೆ ನಮ್ಮ ತುಳುನಾಡದ ಒಂದು ನಿರ್ಮಾಪಕಿ ಮಲ್ದಿನ ಕನ್ನಡ ಸಿನಿಮಾ ಇನ್ನು ನಮ್ಮ ಅರಿನ ಮಾತೆಲ್ಲ ಗೆಂದಾದ ಕೊಂಡ ದುಂಬಾಗ ಕುಡಾತ್ ಸಿನಿಮಾ ಪೇರು ಕುಡಾತ್ ಕಲಾವಿದರಿಗೆ ಕೆಲಸ ದಿಕ್ಕೊಂಡು ಕುಡಾತ್ ತಂತ್ರಜ್ಞರಿಗೆ ನಿರ್ದೇಶಕರಿಗೆ ದುಂಬಾರ ಚಾನ್ಸ್ ಆಗೋದು. ಹಾಗಾಗಿ ಎಲ್ಲರೂ ಈ ಸಿನಿಮಾವನ್ನು ಸಪೋರ್ಟ್ ಮಾಡಿ ಸಿನಿಮಾದ ತಾಂತ್ರಿಕತೆಯ ಬಗ್ಗೆ, ಸಿನಿಮಾದ ನಿರ್ದೇಶನದ ಬಗ್ಗೆ, ಕಲಾವಿದರ ಅಭಿನಯದ ಬಗ್ಗೆ ಎಲ್ಲರಿಗೂ ತಿಳಿಸಿ ಎಲ್ಲರೂ ಈ ಸಿನಿಮಾ ನೋಡಲಿ, ನಿರ್ಮಾಪಕರಿಗೆ ಯಶಸ್ಸನ್ನು ತಂದುಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ತೇನೆ. ತುಳುನಾಡದ ಒಂಜಾತ ಜವನರು ಪ್ರಸ್ತುತ ಚಲನಚಿತ್ರ ನಿರ್ಮಾಣದ ಪದ್ಧತಿಯರು ತುಳು ಭಾಷಾ ಸಂಸ್ಕೃತಿಗೆ ತನ್ನ ತಾನು ತೊಡಗಿಸೈನ ಮಾತ್ರ ತಂದೆ ಮಾತ ಭಾಷೆಯಿಂದ ಮೋಕೆ ಮಲ್ಪನಂಚಿತ್ತಿನ ನಮ್ಮ ಜವನರಿನ ಚೇಸ್ ಮಲ್ಪನಂಚಿತ್ತಿನ ಒಂದು ಹೊಸ ಚಲನಚಿತ್ರನು ಏನು ಲೋಕಾರ್ಪಣೆ ಮಲ್ಪರೆ ಪೀತಾದೇರಿ ಈಗ ಪ್ರೀಮಿಯರ್ ಶೋ ಭಾರಿ ಸಂತೋಷ ಉಂಟುಂಡು. ತುಳುನಾಡದ ಜವನರು ಮಾತ ರಂಗೋಡ್ಲ ಬೆಳೆದು ಬರಲು ನೆಟ್ಟು ನಟೇರ್ನ ಕುಲಾದಿಪ್ಪು ನಿರ್ಮಾಪಕರಾದಿಪ್ಪು ಮಕ್ಕಳು ಮಾತಿರ್ಲ ಒರಿದು ಬುಡೆ ಉಡೋದಂಡ ಮಾತ ಆ ಚಲನಚಿತ್ರ ತೂಪುನಂಚಿತ್ತಿನ ವೀಕ್ಷಕರು ಅತಿ ಹೆಚ್ಚಾದ ಥಿಯೇಟರ್ಗೆ ಬರ್ತದೆ ಅದನ್ನು ತೂದು ವೀಕ್ಷಣೆ ಮಾಡ್ತದೆ. ಈ ನಿರ್ಮಾಪಕರನ್ನು ನಿರ್ದೇಶಕರನ್ನು ಅಂಚನೆ ಕಲಾವಿದರನ್ನ ಆಶೀರ್ವಾದ ಮಾಡಿಕೊಡು ಸಮಸ್ತ ತುಳುನಾಡದ ಬಂಧುಗಳನ್ನ ಆಶೀರ್ವಾದ ಮಕ್ಕಳಿಗೆ ಇಪ್ಪಡೆ ತುಳುವಪ್ಪನ ದಯ ಈ ತಂಡಕ್ಕೆ ಇಪ್ಪಡೆ ಮಾಡಿದ ಜನ ಆಶೀರ್ವಾದ ಮಾಡ್ತಾರೆ. ಬಹಳ ವಿಶೇಷವಾದ ಒಂದು ಕನ್ನಡ ಸಿನಿಮಾ ಚಿತ್ರ ಚೇಸ್ನ ಈ ಪ್ರಾರಂಭದ ಉದ್ಘಾಟನಾ ಮಹೋತ್ಸವ ಭಾಳ ಯಶಸ್ವಿಯಾಗಿ ನಮ್ಮ ಆತ್ಮೀಯ ಮಿತ್ರರಾದಂಥ ಮನೋಹರ್ ಸುವರ್ಣ ಅವರ ನೇತೃತ್ವದಲ್ಲಿ ಈ ಸಿನಿಮಾ ಭಾಳ ಅದ್ಧೂರಿಯಾಗಿ ಚಿತ್ರೀಕರಣ ಆಗಿ ಇವತ್ತು ಕರ್ನಾಟಕದ ಸಿನಿಮಾ ರಂಗದಲ್ಲಿ ಸರಿಸುಮಾರು ರಾಜ್ಯದ 80 ಥಿಯೇಟ್ರ್ಗಳಲ್ಲಿ ಭಾಳ ಯಶಸ್ವಿಯಾಗಿ ಲೋಕಾರ್ಪಣೆ ಆಗ್ತಾ ಇದೆ. ಅದರಲ್ಲಿ ಅದನ್ನು ಹೆಚ್ಚಿನ ಜನರು ಅದನ್ನು ವೀಕ್ಷಿಸುವಂಥದ್ದು ಮತ್ತು ಪೂರ್ಣ ರೀತಿಯ ಸಹಕಾರ ಮಂಗಳೂರಿನ ಕರಾವಳಿ ಭಾಗದ ನಮ್ಮ ಆತ್ಮೀಯರಾದಂಥ ಮನೋಹರ್ ಸುವರ್ಣ ಮತ್ತು ಅವರ ಬಂಧು ಮಿತ್ರರಿಗೆ ಕೊಡ್ತಾ ಭಾಳ ಒಳ್ಳೆಯ ರೀತಿಯ ಸಿನಿಮಾ ಮೂಡಿ ಬಂದಿದೆ ಅಂತ ಹೇಳುವಂಥದ್ದು ನಾನು ಟ್ರೈಲರ್ ಮುಖಾಂತರ ನಾನು ಸಂಪೂರ್ಣ ವೀಕ್ಷಣೆಯನ್ನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅದರಲ್ಲಿ ಎಲ್ಲ ರೀತಿಯ ಒಂದು ಅವರಿಗೆ ಯಶಸ್ಸು ಬರಲಿ, ಅಭಿವೃದ್ಧಿ ಆಗಲಿ, ಅದರ ಮುಖಾಂತರ ಇಡೀ ರಾಜ್ಯದಲ್ಲಿ ಭಾಳ ಯಶಸ್ವಿಯಾದ ಶೋವನ್ನು ತೋರಿಸುವ ಮುಖಾಂತರ ಒಂದು ಅತ್ಯಧಿಕವಾದ ದಿನಗಳಲ್ಲಿ ಅದು ಎಲ್ಲ ಜನರು ನೋಡಬೇಕು, ಆ ಚಿತ್ರವನ್ನು ವೀಕ್ಷಿಸಿ ಪೂರ್ಣ ಸಹಕಾರವನ್ನು ಕೊಡಬೇಕು. ಒಂದು ಹೊಸ ರೀತಿಯ ಥ್ರಿಲ್ಲರ್ ಫಿಲ್ಮ್ಗಳು ಅದರಲ್ಲಿ ವಿನೂತನ ರೀತಿಯಲ್ಲಿ ಸೆರೆ ಹಿಡಿದುಕೊಂಡು ಮಾಡಿದಂಥ ಸಿನಿಮಾ ಯಶಸ್ಸನ್ನೆಲ್ಲ ಕಾಣಲಿಕ್ಕೆ ಅಂತೇಳುವಂಥ ಹಾರೈಕೆಯನ್ನು ಹೇಳ್ತಾ ಈ ಕಾರ್ಯಕ್ರಮ ಈ ಸಿನಿಮಾಕ್ಕೆ ಮತ್ತು ಎಲ್ಲ ನಮ್ಮ ಮನೋಹರ್ ಸುವರ್ಣ ಮತ್ತು ಎಲ್ಲ ಬಂಧು ಮಿತ್ರರಿಗೆ ಶುಭಾಶಯವನ್ನು ಅಭಿನಂದನೆಗಳನ್ನು ಕೊಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಸತೀಶ್ ಕುಂಪಲ, ಪರೀಕ್ಷಾಂಗ ಕುಲಸಚಿವರು ಪ್ರೊಫೆಸರ್ PL ಧರ್ಮ, ಚಿತ್ರ ನಿರ್ಮಾಪಕರು ಪ್ರಕಾಶ್ ಪಾಂಡೇಶ್ವರ, ಭೋಜರಾಜ್ ವಾಮಂಜೂರು, ಚಿತ್ರ ನಿರ್ಮಾಪಕರು ಮನೋಹರ್ ಸುವರ್ಣ, ಪ್ರಶಾಂತ್ ಶೆಟ್ಟಿ, ಪ್ರದೀಪ್ ಶೆಟ್ಟಿ, ಗೋಪಾಲ್ ಕುತ್ತಾರ್, ಶರಣ್ ಪಂಫೆಲ್,
ಜಗದೀಶ್ ಶೇನವ, ಸುಧೀರ್ ಕಣ್ಣೂರು ಇಂಚಿತಿ ಪ್ರಮುಖರು ಕಾರ್ಯಕ್ರಮಡು ಪಾಲ್ಪಡೆದಿದ್ದರು. ಚಿತ್ರ ನಿರ್ದೇಶಕೆ ವಿಲೋಕ್ ಶೆಟ್ಟಿ ಚಿತ್ರದ ಬಗೆಟು ಪೊಲಕ್ ಕೊರಿಯರು. ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಸಪೋರ್ಟಿವ್ ಆಗಿದೆ. ಇದರ ಜೊತೆಗೆ ನಮ್ಮ ಕಾಸ್ಟಿಂಗ್ ಅಲ್ಲಿ ಅವಿನಾಶ್ ಗೊತ್ತಿದೆ ಯಾಕ ಆಕ್ಸಿಡೆಂಟ್ ನರಸಿಂಹರಾಜ್ ಅವರ ಮೊಮ್ಮಗ, ಅದೇ ರೀತಿ ಸ್ವಲ್ಪ ಹೊತ್ತಿನಲ್ಲಿ ನಮ್ಮನ್ನೆಲ್ಲ ಸೇರಿದ್ದಾರೆ. ಇನ್ನೊಬ್ಬ ನಾಯಕರಾದ ಶ್ವೇತಾ ಸಂಜೀವ್ ಆಕ್ಟ್ರೆಸ್ ಕೂಡ ಬಂದಿದ್ದಾರೆ. ಜೊತೆಗೆ ತುಳು ಚಿತ್ರರಂಗದ ಹಾಗೂ ತುಳುನಾಡಿನ ಮಹಾನ್ ಕಲಾವಿದರು, ಮಹಾನ್ ವ್ಯಕ್ತಿಗಳು ಇವತ್ತೆಲ್ಲ ಬಂದು ಸೇರಿಕೊಂಡಿದ್ದಾರೆ. ಇವರೆಲ್ಲರೂ ಒಂದು ಸನ್ಮುಖದಲ್ಲಿ ಒಂದು ಈ ಸಿನಿಮಾದ ಒಂದು ಶುಭ ಮುಹೂರ್ತವನ್ನು ಮಾಡೋದಕ್ಕೆ ಇವತ್ತು ನಾವೆಲ್ಲರೂ ಹೇಳ್ತಾ ಇದ್ದೀವಿ ಏನಂದರೆ ಗುರುಪೂರ್ಣಿಮೆ ದಿವಸ. ಸೊ ಈ ಗುರುಪೂರ್ಣಿಮೆ ದಿವಸನೇ ಒಂದು ಒಳ್ಳೆಯ ಸಿನಿಮಾ. ಸೊ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ನೀವೆಲ್ಲರೂ ನಮಗೆ ಗುರುಗಳು. ನಾವು ತಪ್ಪು ಮಾಡಿದರೆ ಅದನ್ನು ತಿದ್ದುಕೊಳ್ಳೋದಕ್ಕೆ ನಿಮ್ಮ ಒಂದು ಸಲಹೆ ಸೂಚನೆಗಳು ನಮಗೆ ಬೇಕು. ನಿಮ್ಮ ಒಂದು ಒಳ್ಳೆಯ ಕೆಲಸದಿಂದ ಒಂದು ಒಳ್ಳೆಯ ಸಿನಿಮಾ ನಮ್ಮ ಚಿತ್ರರಂಗಕ್ಕೆ ಕೊಡೋದಕ್ಕೆ ಹೆಮ್ಮೆ ಆಗ್ತಾ ಇದೆ. ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಇದೆ.